ಭಾರ್ಗವಿ ಬಿಲ್ಡರ್ಸ್ ನವರ ಕೈಲಾಶ್ ಅಪಾರ್ಟ್ಮೆಂಟ್ ವತಿಯಿಂದ ಮಂಗಳೂರಿನಲ್ಲಿ ಪ್ರೆಸ್ ಮೀಟ್ ನಡೆಯಿತು. 50 ಲಕ್ಷದಲ್ಲಿ ಎಲ್ಲಾ ಫೆಸಿಲಿಟಿ ಇರುವ ಸುಂದರವಾದ ಅಪಾರ್ಟ್ಮೆಂಟ್ ಇದಾಗಿದ್ದು, ಕೈಲಾಶ್ ಅಪಾರ್ಟ್ಮೆಂಟ್ ತನ್ನ ಫ್ರೀ ಲಾಂಚ್ ಮೂಲಕ ಪ್ರಸಿದ್ಧಿ ಪಡೆದುಕೊಂಡಿದೆ. ಇದೀಗ ಇದೇ ಬರುವ 14ರಂದು ಭೂಮಿ ಪೂಜೆ ನಡೆಯುವ ಮೂಲಕ ಕೈಲಾಶ್ ಪ್ರಾಜೆಕ್ಟ್ ಲಾಂಚ್ ಆಗಲಿದೆ. ಕೈಗೆಟಕುವ ದರದಲ್ಲಿ ಎಲ್ಲಾ ಫೆಸಿಲಿಟಿ ಇರುವ ಲಕ್ಸುರಿ ಅಪಾರ್ಟ್ಮೆಂಟ್ ಇದಾಗಿದ್ದು, ಅನೇಕ ವಿಚಾರಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ಒಂದು ಕೋರಿಕೆಯ ಮೇಲೆಗೆ ಆಮಂತ್ರಣಕ್ಕೆ ಹೋಗೊಟ್ಟು ಬಂದಂತ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ, ಅದು ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಟಿವಿ ಚಾನೆಲ್ ಆಗಿರ್ಬೋದು, ಮ್ಯಾಗಝೀನ್ ಆಗಿರ್ಬೋದು, ಈ ಡಿಜಿಟಲ್ ಮೀಡಿಯಾ ಆಗಿರ್ಬೋದು, ಎಲ್ಲ ಪ್ರೆಸ್ ಮೀಡಿಯಾದ ಸ್ನೇಹಿತರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಕಳೆದ 1-2 ತಿಂಗಳಿಂದ ಗುಣನಾಥ ಅನ್ನುವಂತ ಹೆಸರು ತುಂಬಾ ಮನೆ ಮಾತಾಗಿದೆ. ಹುಡುಕುವಂತಹ ಎಲ್ಲ ಫೆಸಿಲಿಟೀಸ್ ಇರುವಂತಹ, ಎಲ್ಲ ಅಮ್ಯುನಿಟೀಸ್ ಇರುವಂತಹ ಒಂದು ಫ್ಲಾಟ್ 50 ಲಕ್ಷಕ್ಕಿಂತ ಒಳಗೆ ಬೇಕು ಅಂತ ಹೇಳುವಾಗ ಹುಡುಕುವಾಗ ಸಿಕ್ಕಿದ್ದು ಕೈಲಾಶ್ ಪ್ರಾಜೆಕ್ಟ್. ಹಾಗೆ ವಿಭಿನ್ನವಾದಂತಹ ವಿಶೇಷವಾದಂತಹ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಮಾಡಿದಂತಹ ಒಂದು ಪ್ರಾಜೆಕ್ಟ್ ಪ್ರೀ ಲಾಂಚ್ ಅಲ್ಲೇ ಇಷ್ಟೊಂದು ಪ್ರಸಿದ್ಧಿಯನ್ನ ಪಡೆದಿದೆ. ತುಂಬಾ ಖುಷಿ ಆಗ್ತಾ ಇದೆ. ಜನರು ಅದನ್ನ ತುಂಬಾ ಒಳ್ಳೆ ರೀತಿಯಲ್ಲಿ ಆಕ್ಸೆಪ್ಟ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಪ್ರೀ ಲಾಂಚ್ ನ ಸಕ್ಸೆಸ್ ನ ಮೇಲೆ ಸಂತೋಷದಿಂದ ಈ ಒಂದು ಪ್ರೆಸ್ ಮೀಟ್ ಅನ್ನ ಕರೀತಾ ಇದ್ದೇವೆ. ಇದರ ಭೂಮಿ ಪೂಜೆ ನಡೀಲಿಕ್ಕಿದೆ. ಪ್ರಪಂಚದಾದ್ಯಂತ ಎಲ್ಲಾ ಕಡೆಯಲ್ಲೂ ವ್ಯಾಲೆಂಟೈನ್ಸ್ ಡೇ ದಿವಸ ಐ ಲವ್ ಯು ಅಂತ ಲವರ್ಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತಾರೆ. ಆದ್ರೆ ಆ ದಿವಸ ಕೈಲಾಶ್ ಅನ್ನುವಂತ ಪ್ರಾಜೆಕ್ಟ್ ಲಾಂಚ್ ಆಗ್ತಾ ಇದೆ. ಐ ಲವ್ ಮೈ ಸೆಲ್ಫ್. ನಮ್ಮ ಮೇಲೆ ನಮಗೆ ಪ್ರೀತಿ ಇದೆ, ಹಾಗೆ ನಮಗೋಸ್ಕರ ಒಂದು ಚಂದದಾದ ಒಂದು ಮನೆ ಬೇಕು ಅಂತ ಒಂದು ಇನ್ ಬಜೆಟ್ ಲಕ್ಸುರಿ ಅಪಾರ್ಟ್ಮೆಂಟ್ ಬರ್ತಾ ಇದೆ ಕೈಲಾಶ್. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಜೊತೆ ಗುಣನಾಥ್ ಬಗ್ಗೆ ಸೌಜನ್ಯ ಮ್ಯಾಮ್ ಹೇಳಿದ್ರು. ಅದು ಸೌಜನ್ಯ ಮ್ಯಾಮ್, ಈ ಸೌಜನ್ಯ ಹೆಗಡೆ ಅವರು ಈ ಪ್ರಾಜೆಕ್ಟಿನ ಫೇಸ್ ಆಫ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಡೇ 1 ಇಂದ ನಮ್ಮೊಂದಿಗೆ ಇದ್ದಾರೆ. ಅವರೊಂದು ಒಳ್ಳೆ ಮನೆ ಸಹ ತಗೊಂಡಿದ್ದಾರೆ ಅದರಲ್ಲಿ ಅಂತ ಹೇಳ್ಬೋದು. ಈ ಪ್ರಾಜೆಕ್ಟಿನ ಬಗ್ಗೆ ಇವತ್ತು ನಾವಿಲ್ಲಿ ಎಲ್ಲರೂ ಸೇರಿರುವ ಕಾರಣ ಪ್ರಾಜೆಕ್ಟ್ ನ ಬಗ್ಗೆ ಡೀಟೇಲ್ ಕೊಡ್ಲಿಕ್ಕೆ, ಮತ್ತೆ ನಮ್ಮ ನಾಳೆ ಆದಿತ್ಯವಾರ ಲಾಂಚ್ ಏನಿದೆ ಅದನ್ನು ನಿಮಗೆ ಇನ್ವೈಟ್, ಮತ್ತೆ ಆ ದಿನದ ಬಗ್ಗೆ ಹೇಗೆ ಪ್ರೋಗ್ರಾಮ್ ನಡೀತದೆ ಅಂತ ಹೇಳಿ ತಿಳಿಸುವ ಬಗ್ಗೆ ಪ್ರಾಜೆಕ್ಟಿನ ಸಂಕ್ಷಿಪ್ತವಾದ ವಿವರವನ್ನು ನಾವು ನೀಡಲಿಕ್ಕಿದ್ದೇವೆ ಇವತ್ತು. ಬೇರೆ ಏನಾದರೂ ಕೈಲಾಶ್ ಪ್ರಾಜೆಕ್ಟ್ ಬಗ್ಗೆ ಏನಾದರೂ ಡಿಸ್ಕಷನ್ ಏನಾದ್ರು ಇದ್ರೆ, ಕ್ಲಾರಿಫಿಕೇಶನ್ ಬೇಕಿದ್ರೆ ನಾವು ಇವತ್ತು ನೀಡಬಹುದು. ಅದಕ್ಕೋಸ್ಕರ ನಾವು ಬಂದಿದ್ದೇವೆ ಇಲ್ಲಿ. ಫಸ್ಟಿಗೆ ನಾನು ನಾಳೆ ಭೂಮಿ ಪೂಜೆ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಬಯಸ್ತೇನೆ. 14th ಫೆಬ್ರವರಿ ಆದಿತ್ಯವಾರದಂದು ಬೆಳಗ್ಗೆ 6:15 ಹೊತ್ತಿಗೆ ಕೆಸರುಗಲ್ಲು ಅವ್ರ ಭೂಮಿ ಪೂಜೆ ನಡೀಲಿಕ್ಕಿದೆ. ಸೊ ತಾವೆಲ್ಲರೂ ಬರಬೇಕಾಗಿ ವಿನಂತಿ ಮಾಡ್ತೇನೆ. ಪ್ಲಸ್ ಲಾಂಚ್ ಅಂದ್ರೆ ಬ್ರೋಷರ್ ಅನ್ವೀಲಿಂಗ್ ಆಗುವಂತ ಒಂದು ಈವೆಂಟ್ 9 ಗಂಟೆಗೆ ಆಗ್ಲಿಕ್ಕಿದೆ. ಇದರ ಗೆಸ್ಟ್ ಲಿಸ್ಟ್ ಅದನ್ನೆಲ್ಲ ನಾನು ತಿಳಿಸ್ಲಿಕ್ಕಿದ್ದೇನೆ. ವಿವರ ಹೇಳೋದಾದ್ರೆ, ನಿರ್ಮಾಣ ಹೋಮ್ಸ್ ಮತ್ತು ಭಾರ್ಗವಿ ಬಿಲ್ಡರ್ 2012ರಿಂದ ಸತತವಾಗಿ ಇದು ನಮ್ಮ 11ನೇ ಪ್ರಾಜೆಕ್ಟ್ ಅಂತ ಹೇಳಲಿಕ್ಕೆ ನಾವು ಸಂತೋಷದಿಂದ ಬಯಸ್ತಿದ್ದೇನೆ. ನಮ್ಮ ಪ್ರಥಮ ಪ್ರಾಜೆಕ್ಟ್ ಭಾರ್ಗವಿ ಗ್ಲೋರಿಯಾ ರೆಸಿಡೆನ್ಸಿ 2012ರಲ್ಲಿ ನಾವು ಪ್ರಾರಂಭ ಮಾಡುವಾಗ 19 ಮನೆಯದ್ದು ಪ್ರಾಜೆಕ್ಟ್ ಪ್ರಾರಂಭ ಮಾಡಿದ್ದು. ಆ ದಿನದಿಂದಲೇ ಆ ಕ್ವಾಲಿಟಿ ಕಾನ್ಸೆಪ್ಟ್ ಮತ್ತೆ ಟೈಮ್ಲಿ ಕಂಪ್ಲೀಟ್ ಮಾಡೋದಿರ್ಲಿ, ಕಸ್ಟಮರ್ ಸೆಂಟ್ರಿಕ್ ಆಗಿ ಕಸ್ಟಮರ್ಗಳಿಗೆ ಬೇಕಾಗುವ ಏನೆಲ್ಲ ಸವಲತ್ತುಗಳುಂಟು ಅದನ್ನು ನಾವು ಮಾಡಿ ಕೊಟ್ಟಿರೋದ್ರಿಂದಾಗಿ ಇವತ್ತಿಗೂ ಇಂತಹ ಸಮಯದಲ್ಲಿ ನಮಗೆ ಕಸ್ಟಮರ್ ನಮ್ಮೊಂದಿಗೆ ಇದ್ದಾರೆ. ಒಬ್ಬ ಕಸ್ಟಮರ್ ತಗೊಂಡವನು ಇನ್ನೂ 4 ಜನರನ್ನು ಕರ್ಕೊಂಡು ಬಂದು ನಮ್ಮ ಹತ್ರ ಮನೆ ರೆಕಮೆಂಡ್ ಮಾಡಿ ತಕೊಳ್ಳಿಕ್ಕೆ ಬರ್ತಿದ್ದವರು. ಆ ಧೈರ್ಯದಿಂದಲೇ ನಾವು ಈ ಸಮಯದಲ್ಲೂ ಪ್ರಾಜೆಕ್ಟ್ ಲಾಂಚ್ ಮಾಡ್ಲಿಕ್ಕೆ ಸಹಾಯ ಆಗ್ತಾ ಉಂಟು. ಸೊ ಸತತವಾಗಿ ಲೋವರ್ ಗ್ರೌಂಡ್, ಅಪ್ಪರ್ ಗ್ರೌಂಡ್ ಮತ್ತು 14 ಮಹಡಿಯ ಪ್ರಾಜೆಕ್ಟ್ ಕೈಲಾಶ್ ಆಗ್ಲಿಕ್ಕಿದೆ. ಇದು ಲಕ್ಸುರಿಯಸ್ ಕಾನ್ಸೆಪ್ಟ್ ಅಲ್ಲಿ ಬರ್ಲಿಕ್ಕಿದೆ. ನಾವು ಗುಣನಾಥ್ ಫ್ರಮ್ ದುಬೈ ಅನ್ನೋ ಕಾನ್ಸೆಪ್ಟ್ ಬರ್ಲಿಕ್ಕೇನೆ ಕಾರಣ, ಒಂದು ದುಬೈಯಲ್ಲಿರುವಂತಹ ಮನೆ, ಅಲ್ಲಿ ಸೇಫ್ಟಿ, ಸೆಕ್ಯೂರಿಟಿ, ಕಂಫರ್ಟ್ ಇದೆಂತೆಲ್ಲ ವಿಷಯವನ್ನು ನಾವು ಮಂಗಳೂರಲ್ಲಿನೂ ಯಾಕೆ ಮಾಡಬಾರ್ದು. ಮಂಗಳೂರಲ್ಲಿ ಮಾಡುವಾಗ ಅದು ಬಜೆಟ್ ಕನ್ಸ್ಟೆಂಟ್ ಆಗಿ ಇರಲೇಬೇಕು. ಅಂದ್ರೆ ಕನ್ಸ್ಯೂಮರ್ಗಳಿಗೆ ಮನೆ ತಗೊಳ್ಳಿಕ್ಕೆ ಅದನ್ನತ್ತು ನಿಲ್ಲುವಂತ ಅನಿಸಿಕಿರುವವರಿಗೆ, ಇನ್ವೆಸ್ಟ್ಮೆಂಟ್ಗೋಸ್ಕರ ಅಲ್ಲ, ನಿಲ್ಲುವಂತವರಿಗೆ ಆಗ್ಬೇಕಿದ್ರೆ 50 ಲಕ್ಷದ ಒಳಗಡೆನೆ ಇರ್ಬೇಕು ಅನ್ಬೇಕು. ಫಸ್ಟಿಗೆ ನಾವು ಆ ಪ್ರಾಜೆಕ್ಟ್ ಇದ್ದು ಬಜೆಟ್ ಸೆಟ್ ಮಾಡಿ ಅದರ ಪ್ರಕಾರ ಹಿಂದೆ ವರ್ಕ್ ಮಾಡಿ ಒಂದು ಒಳ್ಳೆಯ ಪ್ರಯತ್ನ ಮಾಡಿ ಈ ಪ್ರಾಜೆಕ್ಟ್ ಪ್ಲಾನ್ ಮಾಡಿದೆವು ನಾವು. ಇದರಲ್ಲಿ ಯಾವ ಒಂದು ವಿಶ್ವದರ್ಜೆಯ ಉತ್ಕೃಷ್ಟತೆ ಅಂತ ಹೇಳುವಂತ ಯಾವುದೇ ಕಮ್ಮಿ ಬರದ ಹಾಗೆ ನಾವು ಈ ಪ್ರಾಜೆಕ್ಟ್ ಅನ್ನು ಡಿಸೈನ್ ಮಾಡಿದ್ದೇವೆ.
ಈ ಪ್ರಾಜೆಕ್ಟಿನ ವಿಶೇಷತೆ, ಈ ಕಾನ್ಸೆಪ್ಟ್ ಹೈ ಲಿವಿಂಗ್ ಲಕ್ಸುರಿ ಹೋಮ್ಸ್ ಅಂತ ಹೇಳಿ ಮಾಡಿದ್ದೇವೆ. ಬಟ್ ಬಜೆಟ್ ಅನ್ನು 50 ಲಕ್ಷದ ಒಳಗಡೆನೆ ಇಡಬೇಕು ಅಂತ ಹೇಳಿ ಉದ್ದೇಶದಲ್ಲಿ 50 ಲಕ್ಷದ ಒಳಗಡೆ ಮಾಡಿದ್ದೇವೆ ಇದನ್ನು. ವಿಶೇಷತೆ ಅವರ ನೇಟಿವ್ಗೆ ಹೋಗ್ಲಿಕ್ಕಾಗ್ಲಿ, ಸಿಟಿಗೆ ಹೋಗ್ಲಿಕ್ಕಾಗ್ಲಿ 10 ನಿಮಿಷದ ಸಿಟಿ ಕನೆಕ್ಟಿವಿಟಿ ಅವೈಲಬಿಲಿಟಿ ಕೊಟ್ಟಾರಂತಹ ಜಾಗದಲ್ಲಿ ಮಾತ್ರ ಅವೈಲೇಬಲ್ ಇದೆ. ಪ್ಲಸ್ ಜಾಗಕ್ಕೆ ಟಚ್ ಆಗಿರುವಂತಹ ರೋಡ್ 12 ಮೀಟರ್ ವೈಡ್ ಎಕ್ಸಿಸ್ಟಿಂಗ್ ಕಾಂಕ್ರೀಟ್ ರೋಡ್ ಇದೆ. ಡ್ರೈನೇಜ್ ಫೆಸಿಲಿಟಿ ಎಲ್ಲಾನು ಉತ್ತಮವಾಗಿ, ಜಾಗನೇ ನಮ್ದು ಈ ಸಕ್ಸಸ್ಗೆ ಕಾರಣ ಅಂತ ಹೇಳ್ಬೋದು. ಅದೇ ರೀತಿ ಅಮ್ಯುನಿಟೀಸ್, ಈ ಪ್ರಾಜೆಕ್ಟಿನ ಅಮ್ಯುನಿಟೀಸ್ ರೂಫ್ ಟಾಪ್ ಸ್ವಿಮ್ಮಿಂಗ್ ಪೂಲ್ ಇರಲಿ, ಇಂಡೋರ್ ಗೇಮ್ಸ್ ಇರಲಿ, ಚಿಲ್ಡ್ರನ್ ಪ್ಲೇ ಏರಿಯಾ ಇರಲಿ, ಅದರೊಟ್ಟಿಗೆ ಯೋಗ ಮೆಡಿಟೇಷನ್ ಪೆವಿಲಿಯನ್, ಎಂಟ್ರೆನ್ಸ್ ಲಾಂಜ್ ಎಲ್ಲಾನು ಈ ಒಂದು ಬಿಲ್ಡಿಂಗ್ ನಲ್ಲಿ ನಾಳೆ ನಿಲ್ಲಿಕ್ಕೆ ಬರುವಂತವರು ಆ ಫ್ಯಾಮಿಲಿಯ ಎಲ್ಲಾ ಮೆಂಬರ್ಗಳಿಗೂ ಬೇಕಾದಂತಹ ಸವಲತ್ತುಗಳು, ಏಜ್ಡ್ ಜನಗಳಿಗೆ ವಾಕ್ ಮಾಡಿ ಸಂಜೆ ಒಂದು ಕುತ್ಕೊಂಡು ಮಾತಾಡಿ ಬೆಳಗ್ಗೆ ಯೋಗ ಮಾಡುವಂತ ಒಂದು ಫೆಸಿಲಿಟಿ ಏಜ್ಡ್ ಆರ್ ಎಲ್ಡರ್ಲಿ ಜನರಿಗೋಸ್ಕರ ನಾವು ಮಾಡಿದ್ದೇವೆ. ಅದರೊಟ್ಟಿಗೆನೆ ಕಿಂಡರ್ ಗಾರ್ಡನ್ ಆರ್ 5ನೇ ಕ್ಲಾಸ್ ಒಂದು 5 ವರ್ಷದ ಮಗುವಿಗೆ ಚಿಲ್ಡ್ರನ್ ಪ್ಲೇ ಏರಿಯಾ, ಸೊ ಆ ರೀತಿ ಫೆಸಿಲಿಟಿ ಮಾಡಿದ್ದೇವೆ. 5 ವರ್ಷದಿಂದ 15 ವರ್ಷದವರೆಗೆ ಇಂಡೋರ್ ಗೇಮ್ಸ್ ಫೆಸಿಲಿಟಿ, ಅದರಲ್ಲಿ ಬಿಲಿಯರ್ಡ್ ಟೇಬಲ್, ಟೇಬಲ್ ಟೆನ್ನಿಸ್, ಔಟ್ಡೋರ್, ಮತ್ತೆ ಕನೆಕ್ಟ್ ಅವರೊಟ್ಟಿಗೆ ನಾವು ಒಳ್ಳೆದ್ರಲ್ಲಿ ಇನ್ವಾಲ್ವ್ಮೆಂಟ್ ಇರೋದ್ರಿಂದಾಗಿ ನಮ್ಗೆ ಅವರ ಕನ್ಸರ್ನ್ ಎಲ್ಲ ರೀತಿಯಲ್ಲಿ ಅರ್ಥ ಆಗುತ್ತೆ. ನಾವು ಆಸ್ ಎ ಬಿಲ್ಡರ್ ನಮ್ಗೆ 3 ತಿಂಗಳ ಡಿಲೇ ಆದ್ರೆ ಏನಾಗ್ತದೆ ಅಂತ ಹೇಳುವ ಒಂದು ಆಟಿಟ್ಯೂಡ್ ಇರುತ್ತೆ. ಬಟ್ ಅವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ಆ 3 ತಿಂಗಳು ಸರ್ವರ್ ಆಗೋದು ಆ ಕಸ್ಟಮರ್ ಗಳಿಗೆ ತುಂಬಾ ಕಷ್ಟ ಇರುತ್ತೆ. ಒಂದು ಸೈಡಿನ ರೆಂಟ್ ಪ್ರಾರಂಭ ಆಗಿರ್ತದೆ, EMI ಪ್ರಾರಂಭ ಆಗಿರ್ತದೆ, ಅವರ ಕಮಿಟ್ಮೆಂಟ್, ಅವರಿಗೆ ಒಂದು ಲೈಫ್ ಟೈಮ್ ಆಸೆ ಇರುತ್ತೆ ನಂದೊಂದು ಮನೆ ಮಕ್ಕಳ ಚಂದದಲ್ಲಿ ಮಾಡ್ಬೇಕಂತೇಳಿ. ಸೊ ಆ ಉದ್ದೇಶದಿಂದ ನಾವು ಲಾಂಚ್ ಮಾಡುವ ಸಮಯದಲ್ಲಿ ನಮ್ಮ ಎಂಡ್ ಡೇಟ್ ಅನ್ನು ನಾವು ಫಿಕ್ಸ್ ಮಾಡಿ ಹೇಳಿರ್ತೇವೆ. ಮತ್ತೆ ಪ್ರತಿ ಟೈಮನ್ನು ಹೇಳಿದ ಟೈಮಿಗಿಂತ ಒಂದು 3 ತಿಂಗಳು ಮೊದಲೇ ಕೊಡ್ಲಿಕ್ಕೆ ನಾವು ಪ್ರಯತ್ನ ಕೊಟ್ಟಿದ್ದೇವೆ ಪ್ರತಿ ಟೈಮನ್ನು. ಸೊ ಈ ಪ್ರಾಜೆಕ್ಟ್ ಅನ್ನು 36 ತಿಂಗಳಲ್ಲಿ ನಾವು ಕಂಪ್ಲೀಟ್ ಮಾಡ್ಬೇಕಂತ ಉದ್ದೇಶದಿಂದ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದ್ದೇವೆ. ಡಿಸೆಂಬರ್ 2023ಕ್ಕೆ ಈ ಪ್ರಾಜೆಕ್ಟ್ ಕಂಪ್ಲೀಷನ್ ಆಗ್ಲಿಕ್ಕಿದೆ. ಸೊ ಆ ಉದ್ದೇಶಕ್ಕಾಗಿ ಪ್ರಖ್ಯಾತ ಕಾಂಟ್ರಾಕ್ಟರ್ ಆದಂತ ಎಂಫಾರ್ ಅನ್ನು ನಾವು ಈ ಪ್ರಾಜೆಕ್ಟಿಗೆ ಫೈನಲ್ ಡಿಸಿಷನ್ ಮಾಡಿದ್ದೇವೆ. ಪ್ರಾಜೆಕ್ಟ್ ಕನ್ಸೀವ್ ಮಾಡ್ತಿರುವಾಗ, ಪ್ಲಾನ್ಸ್ ಕನ್ಸೀವ್ ಮಾಡ್ತಿರುವಾಗ ನಮ್ಮ ಹತ್ರ ತುಂಬ ಐಡಿಯಾಸ್ ಮತ್ತು ತುಂಬ ಏನು ಹೇಳ್ತಾರೆ ಒಂದು ಹೊಸತನವನ್ನು ಕೊಡಬೇಕು ಅಂತ ಹೇಳಿಕೊಂಡು ನಾವು ಪ್ರಯತ್ನ ಪಡ್ತಾ ಇದ್ವಿ. ಸೊ ಪ್ರಾಬಬ್ಲಿ ಒಂದು ವರ್ಷದ ಹಿಂದೆ ವೆನ್ ದಿಸ್ ಪ್ಲಾನ್ ವಾಸ್ ಕನ್ಸೀವ್ಡ್, ನಾವು ನಿರ್ಮಾಣ ಹೋಮ್ಸ್ ಜೊತೆ ಆ್ಯಂಡ್ ಭಾರ್ಗವಿ ಬಿಲ್ಡರ್ಸ್ ಜೊತೆ ಪ್ಲಾನ್ ಮಾಡ್ತಿರೋ ಒಂದು ವಿಭಿನ್ನವಾದ ಒಂದು ವಿಶಿಷ್ಟ ಮತ್ತು ವಿಭಿನ್ನವಾದ ಒಂದು ಪ್ರಾಜೆಕ್ಟನ್ನು ಕೊಡಬೇಕು ಅಂತ ಹೇಳಿಕೊಂಡು ಪ್ಲಾನ್ ಮಾಡ್ತಾ ಇದ್ವಿ. ಸೊ ಓವರ್ ದ ಪೀರಿಯಡ್ ಆಫ್ ಈ ಕೊರೋನಾ ಬಂದ ನಂತರ ವಿ ಹ್ಯಾಡ್ ಎ ಆಪರ್ಚುನಿಟಿ ಟು ಪ್ಲಾನ್ ಅ ಗುಡ್ ಇಂಪ್ರೂವೈಸ್ಡ್ ಪ್ಲಾನ್. ಸೊ ಐ ಆಮ್ ಪ್ರೌಡ್ ಟು ಬಿ ಅಸೋಸಿಯೇಟೆಡ್ ವಿತ್ ದಿಸ್ ಪ್ರಾಜೆಕ್ಟ್. ಥ್ಯಾಂಕ್ ಯು. ನಾವು ಭಾರ್ಗವ ಬಿಲ್ಡರ್ಸ್ ಹಾಗೂ ನಿರ್ಮಾಣ ಜಂಟಿ ಸಹಯೋಗದಲ್ಲಿ ಹಲವಾರು ಪ್ರಾಜೆಕ್ಟ್ಗಳನ್ನು ಮಾಡಿದ್ದೇವೆ. ಎಲ್ಲ ಪ್ರಾಜೆಕ್ಟ್ಗಳನ್ನು ಕ್ಲಬ್ದ ಸಮಯದಲ್ಲಿ ಕೊಟ್ಟು ಒಂದೇ ಒಂದು ಫ್ಲ್ಯಾಟನ್ನಾಗಲಿ ಉಳಿಸದೆ ಮಾಡಿದಂಥ ಹೆಮ್ಮೆ ನಮ್ಮದು. ಹಾಗೂ ಈ ನಮ್ಮ ಕೈಲಾಶ್ ಪ್ರಾಜೆಕ್ಟ್ನ ಬಗ್ಗೆ ಹೇಳೋದಾದರೆ, ನಾವು ಈ ಪ್ರಾಜೆಕ್ಟನ್ನು ಶುರು ಮಾಡುವಾಗ ಹಲವಾರು ತೊಂದರೆಗಳು ಇದ್ದವು. ಇದೆಲ್ಲರಿಗೂ ಗೊತ್ತಿದ್ದ ವಿಷಯ. ಕೋವಿಡ್ ಆಗಲಿ, ಲಾಕ್ಡೌನ್, ಇದನ್ನೆಲ್ಲ ನಾವು ಅನ್ವಯಿಸಿ ಈಗ ಮುಂದೆ ಬಂದಿದ್ದೇವೆ. ಹಾಗೂ ಈ ಸಮಯದಲ್ಲಿ ನಮ್ಮ ಸಹೋದ್ಯೋಗಿಗಳಿಗೆ, ಅಂದರೆ ನಮ್ಮ ಇತರ ಮಿತ್ರರಿಗೆ ಹಾಗೂ ಕೆಲಸದವರಿಗೆ ನಮಗೆ ಕೆಲಸ ಕೊಡೋ ಚಾಲೆಂಜ್ ಇತ್ತು ನಮಗೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ನಮಗೆ ಇಂಥ ಉತ್ತಮ ಒಂದು ಪ್ರಾಜೆಕ್ಟನ್ನು ಮಾಡಲಿಕ್ಕೆ ಹಲವು ಜನರ ಸಹಕಾರ ಇದೆ. ಈ ಜಾಗವನ್ನು ನಮಗೆ ಮಾಡಿಕೊಟ್ಟಂಥ ಇವರು ಶ್ರೀಯುತ ಜಯಧ್ವಜ ಪಡೆಯವರಾಗಲಿ, ಹಾಗೂ ಬ್ರೋಕರ್ ಆಗಿ ಕೆಲಸ ಮಾಡಿದವರು ನಮ್ಮದು ನಿತಿನ್ ಪ್ರಭು ಇದ್ದಾರೆ, ಹಾಗೂ ಮಂಜುನಾಥ್ ಇದ್ದಾರೆ. ಅವರೆಲ್ಲ ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ಹಾಗೂ ಈ ಒಂದು ಪ್ರಾಜೆಕ್ಟ್ 50 ಲಕ್ಷದಲ್ಲಿ ಕೊಡುವಂಥ ಒಂದು ದೊಡ್ಡ ಚಾಲೆಂಜ್ ನಮ್ಮ ಮುಂದಿದೆ. ಅದಕ್ಕಾಗಿ ನಾವು ತುಂಬ ಕೆಲಸ ಎಲ್ಲ ಮಾಡ್ತಾ ಇದ್ದೇವೆ. ಈಗ ಗುಣನಾಥನ ಒಂದು ಹವಾ ಎಲ್ಲ ಮಂಗಳೂರಿನಲ್ಲಿ ಈಗ ನಡೀತಾ ಇದೆ, ಎಲ್ಲಿ ಗೊತ್ತಿದ್ದ ವಿಷಯ.
ಸೊ ಮುಂದೆಯೂ ಇಂಥ 10 ಹಲವಾರು ಪ್ರಾಜೆಕ್ಟ್ಗಳನ್ನು ಮಾಡುವ ಯೋಜನೆಗಳನ್ನು ನಾವು ಹೊಂದಿದ್ದೇವೆ. ಇದನ್ನು ಕೂಡ ಈ ಪ್ರಾಜೆಕ್ಟ್ ಕೂಡ ಕಪ್ಪು ತರುಣದಲ್ಲಿ ನಿಮಗೆ ಗ್ರಾಹಕರಿಗೆ ನೀಡುವ ಉದ್ದೇಶ